ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಫೆಡರೇಷನ್ ಆಫ್ ಇಂಡಿಪೆಂಡೆಂಟ್ ರೆಕಾಗ್ನೈಸ್ಡ್ ಸ್ಕೂಲ್ ಟೀಚರ್ಸ್ ವತಿಯಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಫೆಡರೇಷನ್ ಆಫ್ ಇಂಡಿಪೆಂಡೆಂಟ್ ರೆಕಾಗ್ನೈಸ್ಡ್ ಸ್ಕೂಲ್ ಟೀಚರ್ಸ್ ಫಸ್ಟ್ ಕರ್ನಾಟಕ ಅಧ್ಯಕ್ಷರಾದ ಡಾಕ್ಟರ್ ಅಶ್ಫತ್ ಅಹಮದ್, ಪ್ರಧಾನ ಕಾರ್ಯದರ್ಶಿ ಬಿಬಿ ಆಯಿಷಾ ಶೇಖಾ, ಸ್ಥಾಪಕ ಪಿಎಸ್ಎಸಿ ನ್ಯೂ ಟೌನ್ ಸ್ಕೂಲ್ನ ಪಳನಿ ರಶ್ಮಿ ರಾಣಿ ಅವರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದಿಂದ ಘೋಷಣೆಯಾಗಿದ್ದ ಕೋವಿಡ್ ಪ್ಯಾಕೇಜ್ ಕೆಲವು ಖಾಸಗಿ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗಕ್ಕೆ ಕೆಲವರಿಗೆ ಮಾತ್ರ ದೊರಕಿರುತ್ತದೆ, ಇನ್ನು ಕೆಲವರಿಗೆ ದೊರಕಿರುವುದಿಲ್ಲ. ಆದ್ದರಿಂದ ಎಲ್ಲರಿಗೂ ದೊರಕುವಂತೆ ಮನವಿಯನ್ನ ಮಾಡಿದ್ರು. ಕೆಎಸ್ಟಿಬಿಎಫ್ ಬೆನಿಫಿಟ್ ಎಲ್ಲ ಖಾಸಗಿ ಶಿಕ್ಷಕರಿಗೆ ನರ್ಸರಿಯಿಂದ ಸ್ನಾತಕೋತ್ತರ ಪದವಿವರೆಗೆ ದೊರಕಬೇಕು. ಪಿಎಫ್, ಇಎಸ್ಐ, ಮೆಡಿಕಲ್ ಇನ್ಶೂರೆನ್ಸ್ ಗ್ರಾಚ್ಯುಟಿ ಎಲ್ಲ ಖಾಸಗಿ ಶಿಕ್ಷಕರಿಗೂ ಒದಗಿಸಬೇಕೆಂದು ಮನವಿಯನ್ನ ಮಾಡಿದ್ರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874.